ಮೊಬೈಲ್ ವಿಡಿಯೋ ಮಾಡ್ಕೊಂತಾರಂತ ಮೊಬೈಲ್ ಕುಟ್ಟಾಕ್ಯಾವ್ರೆ 2 ಮೊಬೈಲ್. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ಕೋಡಿಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಜಮೀನಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾರಾಮಾರಿ ನಡೆದಿದ್ದು, ಇದೀಗ ಅಬ್ಬಿನಹೊಳೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಜಮೀನಿನ ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದ ಮಾರಾಮಾರಿ ಪರಿಣಾಮವಾಗಿ ನಾಗಮ್ಮ, ಗೌರಮ್ಮ, ಶ್ರೀದೇವಿ ಎಂಬುವರು ಗಾಯಗೊಂಡಿದ್ದು, ಹಿರಿಯೂರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 45 ವರ್ಷ ವಯಸ್ಸಿನ ನಾಗಮ್ಮ ಎಂಬುವರಿಗೆ ತಲೆಗೆ, ಬಾಯಿಗೆ ಏಟು ಬಿದ್ದಿದ್ದು, ಎಡಗೈ ಮುರಿದಿದೆ, ಕಾಲಿಗೂ ಪೆಟ್ಟಾಗಿದೆ. 48 ವರ್ಷ ವಯಸ್ಸಿನ ಗೌರಮ್ಮ ಅವರ ಕಾಲಿಗೆ ಗಾಯವಾಗಿದ್ದು, 2 ಕಾಲು ಸಹ ಓಡಾಡುವುದಕ್ಕೆ ಆಗದೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 29 ವರ್ಷ ವಯಸ್ಸಿನ ಶ್ರೀದೇವಿ ಇವರಿಗೆ ಬಲಗೈಗೆ ಹೊಡೆದಿದ್ದು, ಬಲಗೈ ಬೆನ್ನು ಮೂಳೆ ಗಂಭೀರ ಸ್ಥಿತಿಯಲ್ಲಿದೆ. ಇದೀಗ ಹಿರಿಯೂರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೋಡಿಹಳ್ಳಿ ಗ್ರಾಮದ ಗುಡ್ಡದ ಗೊಲ್ಲರಹಟ್ಟಿ ಗ್ರಾಮದ ಚಿತ್ತಯ್ಯ, ಚಂದ್ರ, ಶಾರದಾ, ಉಮಾದೇವಿ, ಕಾಂತರಾಜು, ಜಯಲಿಂಗಪ್ಪ, ತಿಪ್ಪೇಸ್ವಾಮಿ, ರಘು, ವಸಂತ, ಮಮತಾ, ಸುಜಾತ ಕುಟುಂಬದ ನಡುವೆ ಈ ಮಾರಾಮಾರಿ ನಡೆದಿದೆ ಎನ್ನಲಾಗಿದೆ. ಘಟನೆಯ ಸಂಬಂಧ ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ಅಬ್ಬಿನಹೊಳೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪ್ರಕರಣ ದಾಖಲಿಸಿಕೊಂಡಂತಹ ಅಬ್ಬಿನಹೊಳೆ ಗ್ರಾಮಾಂತರ ಪೊಲೀಸ್ ಠಾಣೆಯ ತೀವ್ರವಾಗಿ ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನಾಗಮ್ಮ, ಗೌರಮ್ಮ, ಶ್ರೀದೇವಿ ಇವರುಗಳ ಹೇಳಿಕೆ ಪಡೆದುಕೊಂಡಿದ್ದು, ಇದೀಗ ಮುಂದಿನ ಕ್ರಮಕ್ಕೆ ಅಬ್ಬಿನಹೊಳೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಕೋಡಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 41ರಲ್ಲಿ 3-19 ಎಕರೆ ಗುಂಟೆ ಜಮೀನು ಸುಮಾರು 20-30 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದ ಜಮೀನಿಗೆ ಸಂಬಂಧಪಟ್ಟಂತೆ ತಕರಾರು ಸಲ್ಲಿಸಿದ್ದ ಗೌರಮ್ಮ ಪರವಾಗಿ ನ್ಯಾಯಾಲಯ ಆದೇಶ ನೀಡಿತ್ತು ಎನ್ನಲಾಗಿದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ತಂಡಗಳ ನಡುವೆ ಮಾರಾಮಾರಿ ನಡೆದಿದೆ ಎನ್ನಲಾಗಿದೆ. ವರದಿ ಮುರಳೀಧರನ್ ಆರ್, ಹಿರಿಯೂರು, ಚಿತ್ರದುರ್ಗ. ಚಿತ್ತಯ್ಯ ಜಮೀನಲ್ಲಿ ಚಿತ್ತಯ್ಯ ಚಂದ್ರ ಚಿತ್ತಯ್ಯ ಹೆಂಡತಿ ಮುಂತಾಯಿ ಹೊಡೆದಪ್ಪ ತೊಳೆದ್ರು ಕಾಡಕ್ಕೆ ಹಾಕ್ಯಂತ ತೊಳೆದ್ರು ಎಲ್ಲ ಮಾಡಿದ್ರು ಸ್ವಾಮಿ. ನಮ್ಮನ್ನ ಅಯ್ಯೋ ಅಂದ್ರೆ ಕೊಟ್ಟಿಲ್ಲ ಸ್ವಾಮಿ. ತಲೆಗೆ ಬೆಳ್ಳಿ ಕೈ ರಕ್ತ ಬಂದೈತೆ. ತಲೆಗೆ ಹೊಡ್ತಾರೆ ಸರ್, ಎಲ್ಲ ಹೊಡೆದಾರೆ. ಚಿತ್ತಯ್ಯ, ಕಾಂತರಾಜ, ಚಂದ್ರ ಅವರೆಲ್ಲ ಹೊಡಿತಾರೆ ಸರ್. ಸುಮ್ಮನೆ ದೌರ್ಜನ್ಯ ಮಾಡ್ತಾರೆ ಸರ್ ಅವರು. ನಮ್ಮವ್ರೊಬ್ಬರನ್ನೇ ಮಾಡ್ಕೊಂಡು ಊರೊಳಗೆ ಬಂದರೂ ಬಿಡಲ್ಲ ಸರ್, ಮನೆಯೊಳಗೆ ನುಗ್ಗಿ ಹೊಡಿತಾರೆ ಸರ್ ಅವರು. ಮನೆಯೊಳಗೆ ಯಾರು ಇಲ್ಲ ಸರ್ ನಮ್ಮವರು ಅಂತ. ನಾವು ಹೆಣ್ಮಕ್ಳಿಗೆ ಹೊಡಿತಾರೆ ಸರ್ ಅವರು ನಮಗೆ. ಸರ್ ಅವ್ರು ನಾವು ಸುಮ್ಮನೆ ಕೇಳಕ್ಕೆ ಹೋಗಿದ್ದೀವಿ ಸರ್ ಅವರದಷ್ಟೇ, ಯಾಕೆ ಜಮೀನು ಮಾಡ್ತೀರಾ ಅಂತ. ನಾವು 4 ಹೋಗಿದ್ವಿ ಸರ್, ಅವ್ರು 4 ಹೇಳ್ಕೊಟ್ಟು ಹೊಡ್ಸಿದ್ದಾರೆ ಸರ್. ಕಾಂತರಾಜ್ ಅನ್ನೋದೇ ಸರ್ ಜಾಸ್ತಿ ಇದ್ದವರು ಜಮೀನು. ಅವರೇ ಸರ್ ಅವ್ರದ್ದು, ನಮ್ಮೂರೇ ಸರ್. ಅವ್ರದ್ದೇ ಸರ್. ಹಣ ಐತೆ, ದುಡ್ಡೈತೆ, ಆಸ್ತಿ ಐತೆ ಅಂತ ಮಾಡ್ತಿದ್ದಾರೆ ಸರ್. ಹೆಣ್ಮಕ್ಳು ಅನ್ನೋದು ನೋಡಲ್ಲ ಸರ್, ಹಂಗೆ ಹೊಡಿತಾರೆ ಅವ್ರು ನಮಗೆ. ನಮ್ಮ ಕಡೆಲ್ಲ ನಾವು ಯಾರು ಇರಲಿಲ್ಲ ಸರ್, ನಾವು 4 ಹೆಣ್ಮಕ್ಳು ಇದ್ದಿದ್ದು, ನಮಗೆ ಹೊಡೆದ್ರಿ ಸರ್ ಅವರು. ಗಂಡ್ಮಕ್ಳು ಯಾರನ್ನೂ ಕರ್ಕೊಳ್ಳೋದಿಲ್ಲ ಸರ್ ನಾವು. ಯಾಕೆ ಹೊಡೆದಿದ್ರ ಬೀಜ ಹುಟ್ಟಿದ್ರ ಅಂತ ಕೇಳಕ್ಕೆ ಹೋಗಿದ್ವಿ, ಅದಕ್ಕೋಸ್ಕರ ಹೊಡೆದ್ರಿ ಸರ್. ನಾವು ಅವ್ರ ಮೇಲೆ ಜಗಳಕ್ಕೆ ಹೋಗಿರಲಿಲ್ಲ ಸರ್, ಕೇಳೋಣ ಅಂತ ಹೋದ್ವಿ. ಏನಾಗಿತ್ತು? ಹೊಲದಲ್ಲಿ ಜಮೀನು ವಿಷಯಕ್ಕೆ ಸ್ವಾಮಿ ಭಾಳ ಬಂದಿತ್ತು ಸ್ವಾಮಿ. ನಮಗೆ ಬಿತ್ತನೆ ಮಾಡ್ತಿದ್ರು, ತಡಿಯೋಕ್ಕೆ ಬೇಡ್ರಪ್ಪ, ಬಿತ್ತಬೇಡ್ರಿ, ಅದು ಕೋರ್ಟ್ ಆದೇಶ ಆಗೈತೆ, ಕೋರ್ಟಿನ ಮುಖಾಂತರ ನಮ್ಮ ಕಡೆ ಆಗೈತಿ, ಅದಕ್ಕಾಗಿ ನಾವು ಮಾಡಬೇಡ್ರಿ ಅಂತ ಹೋದೆ ಸ್ವಾಮಿ. ಇನ್ನು ಹೊಲ್ದಾಗ ಬಿಟ್ಕೊಂಡು ಸ್ವಾಮಿ ದೊಣ್ಣೆ ರಾಡು ಹೆಂಗಂದ್ರೆ ಹಂಗೆ ಹೊಡೆದ್ರು ಸ್ವಾಮಿ. ನನಗೆ 4 ಜನ ಹೋಗಿದ್ದೆ ಸ್ವಾಮಿ, ನನಗೆ ಗಂಡ್ರ ಇಲ್ಲ, ಏನಿಲ್ಲ, ಹೆಂಗ್ ಬೇಕಾದ್ರೆ ಹಂಗೆ ದೌರ್ಜನ್ಯ ಮಾಡ್ತಾರೆ ಸ್ವಾಮಿ ಊರಾಗೆ. ಈಗ ಜಮೀನು ನೀವು ಸಾಗುವಳಿ ಮಾಡ್ಕೊಂತಿರೋದಾ? ಹೌದು ಸ್ವಾಮಿ. ಹಾಲೆ 15-20 ವರ್ಷದಕ್ಕೆ ಮಾಡ್ತಾ ಇದ್ದೀವಿ ಸ್ವಾಮಿ. ಇವಾಗ ಈಸ್ ದಿನ ಬೀಳಿದ್ ಸ್ವಾಮಿ, ಕೋರ್ಟು DC ಕೋರ್ಟು AC ಕೋರ್ಟ್ನಾಗಿದ್ದು ಸ್ವಾಮಿ. ಆರ್ಡ್ರ್ ಆಗಿತ್ತು ಸ್ವಾಮಿ. ಆರ್ಡ್ರ್ ಆದಮೇಲೆ ಅವ್ರು ಬಂದು ನಮಗೆ ಮಾಡ್ಕೊಡ್ತೀವಿ ಅಂತ ತಹಸೀಲ್ದಾರ್ ಹೇಳಿದ್ರು ಸ್ವಾಮಿ. ಅದ್ರೊಳಗಾಗಿ ಉಳ್ಮೆ ಮಾಡಿದ್ರು ಮೊನ್ನೆ ನಮಗೆ ಗೊತ್ತಿಲ್ಲ ಸ್ವಾಮಿ. ದೂರ ಐತೆ ನಮ್ಮ ಮನೆಗೆ ಓದ್ಕೊಂಡು, ನಮಗೆ ಗಂಡ್ರು ಮಕ್ಕಳಿಲ್ಲ ಅಂತಂದು ನಾವೇ ಓದಿ ಕೇಳಕ್ಕಂತ ಓದಿ ಸ್ವಾಮಿ. ಉಳ್ಮೆ ಮಾಡಬೇಡ್ರಿ ಅಂತ ಅದಕ್ಕೆ ಈ ಥರ ಎಲ್ಲ ಹೊಡೆದ್ಬಿಟ್ರು ಸ್ವಾಮಿ. ನಮಗೆ ತಗೊಳ್ಳಿ ಸ್ವಲ್ಪ ಹೊಡೆದು ಸಾಗುವಳಿ ಕೊಡಬೇಕು ಅಂತ ಮನಸ್ಸು ಮಾಡಬೇಕಂತ ಬಂದಿದ್ದೆ. ಯಾರಿಗೆ ಎಲ್ಲ ಬಂದಿದ್ರು
ಅವ್ರು ಬಂದಾಗ ಅಲ್ಲಿ ಸ್ವಲ್ಪ ಜಗಳ ಮಾಡಿದ್ರು. ಮಾಡ್ಕೊಂಡ್ಮೇಲೆ ನಾವು ಕಾನೂನು ಪ್ರಕಾರ ತಗೋಬೇಕು ಅಂತ ಹೇಳಿದ್ರು. ಅದನ್ನೇನು ನಾವು ಜಗಳ ಮಾಡೋಕೆ ಹೋಗೋದು ಅವ್ರು ಗ್ರಾಮಸ್ಥರನ್ನ ಬಿಟ್ಟರೆ ಗ್ರಾಮಸ್ಥರು ನೀವೇ ಪಂಚಾಯತಿ ಮಾಡ್ಕೊಂಡ್ಬಿಟ್ಟು ನೀವೇ ತೀರ್ಮಾನ ಮಾಡಿ ಕೊಡ್ರಿ ಅಂತ ಅವರು ಒಪ್ಕೊಂಡ್ರು. ಅವ್ರು ನಮಗೆ ಏನು ಆಪೋಸಿಟ್ ಇದ್ದಾರೆ ಅವರು ಒಪ್ಕೊಂಡ್ಬಿಟ್ಟು ನಾವು ಒಳ್ಳೆಯ ಬಾಯ್ಬಿಟ್ಟು ನಾವು ಸುಮ್ಮನೆ ಅದು ಬಂದ್ಬಿಟ್ಟು ನಿನ್ನೆ ಮೊನ್ನೆ ಹೋಗಿ ಹೆಣ್ಮಕ್ಳು ಹೋಗ್ಯಾರ ಸರ್. ಹೋದ ತಕ್ಷಣ ಹೋದರೆ ಬುಕ್ ಮಾಡಿಬಿಟ್ಟು ಕೋಟ ಎಲ್ಲ ದೇವಸ್ಥಾನ ಬಂದು ರಾಡು ಮತ್ತು ಗಂಡ ಹಿಡ್ಕೊಂಡು ಮೈಮೇಲೆ ಸೀರೆ ಎಲ್ಲ ಎಳ್ದಾಡಿ ಬೈದು ಹೊಡೆದು ಕಾಲು ಕಟ್ಟಿಬಿಟ್ಟು ಎಲ್ಲ ಎಳ್ದಾಡಿ ಹೊಡೆದು ಮಾಡಿದ್ರು. ಅದು ಚಂದ್ರಪ್ಪ, ಚಿತ್ತಯ್ಯ, ಚಿತ್ತಯ್ಯ, ಚಂದ್ರಪ್ಪ, ಶಾರದಮ್ಮ ಅವ್ರಿಗೆ ಸಪೋರ್ಟು, ಜಯಲಿಂಗಪ್ಪ, ಕಾಂತರಾಜು, ತಿಪ್ಪಣ್ಣ, ವಸಂತ, ಸಪೋರ್ಟ್ ಮಾಡ್ಕೊಂಡು ಅವ್ರೆಲ್ಲ ಆಗಿದ್ದು ಬೆಳಗ್ಗೆ 9:30 ಗಂಟೆಗೆ. ನಾವು ಇರಲಿಲ್ಲ ಸರ್, ನಾವು ಒಂದು ಕೆಲಸಕ್ಕೆ ಹೋಗಿದ್ವಿ ಸರ್. ಬರೋಷ್ಟೊತ್ತಿಗೆ ಇವರು ನಡೆದಾಗ ಸರ್, ನಡೆದ್ವಿ ಸರ್. ನಾವು ಬಂದು ಕೆಲಸ ಮಾಡಿ ಹೊಡೆದು ಚೀರ ಬಂದು ಎಲ್ಲ ಬಿದ್ದಿದ್ದು ನಾವು ಹೋಗಿ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.